ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲಿಗೆ ಹೊರಟಿದ್ದೀವಿ ಅಂತನಾ ನಿನ್ನೆ ನಾನು ಹೇಳಿ ನೋಡಿ. ಎಲ್ಲಿಗೆ ಹೋಗೋಣ? ಎಲ್ಲಿ ನೆಟಲ್ಲ ಅಂದ್ರೆ ನೆಟೆ. ಓಕೆ ಚಲೋ ಪರಿಚಯ ಉಂಟು. ನಾವು ಮ್ಯಾರೇಜ್ ಇವತ್ತು ಮೆಹಂದಿ, ಅದಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಅಮ್ಮ ಹಿಂದೆ ಇದ್ದಾರೆ. ಒಂದು ರೋಡಲ್ಲಿ ಹೋಗ್ತಾ ಇದ್ದೀವಿ. ಒಂದು ರೋಡ್ ರಿಪೇರಿ ಆಗ್ತಾ ಇತ್ತು. ಸೊ ಈಗ ರಿಪೇರಿ ಆತನ ಫಿನಿಶ್ ಆತನದ ಗೊತ್ತಿಲ್ಲ ಅಂತೆ ಅವರಿಗೂ, ನೋಡಬೇಕು. ನೋಡಿ ಇದೇ ರೋಡು. ಮೊನ್ನೆ ಅಷ್ಟೇ ರಿಪೇರಿ ಎಲ್ಲ ಆಯಿತು. ಡಾಮರ್ ಹಾಕಿಟ್ಟಿದ್ದಾರೆ. ಏನಾನ ಹೇಳ್ತಿದ್ದಾನೆ ನನ್ನ ಮಗ. ದಾರಿ ಬಾಬಾ ನಾನು ಕೆಳಗೆ ಇಳಿದು ರೋಡ್ ಹೇಗುಂಟು ಅಂತ ತೋರಿಸ್ಬೇಕಂತೆ. ಬೀಚ್ ರೋಡ್ ಕಾಲಿದು ವಿಟ್ಲ ಕೇಪು ಅಂತ ಹೇಳ್ತಾರೆ, ಅಲ್ಲಿಗೆ ಹೋಗ್ಬೇಕು ನಮಗೆ. ಅದೇ ನನಗೇನೆ ಬೈದ್ರು ಅಂತ ಎನಿಸಿದೆ, ಅಲ್ಲ ಅಂತೆ. ನೋಡಿ ಎಲ್ಲ ಫುಲ್ ತುಂಬಿದ್ದಾರೆ. ಅಕ್ಕನ ಮಗಳು, ನನ್ನ ಮಗ ಮಾತ್ರ ಕಯ್ಯ ಪಿಯ್ಯ ಅಂತ ಮಾಡೋದು ಬಿಡಲ್ಲ. ಇನ್ನು ಅಲ್ಲಿ ಹೋಗಿ ಟ್ರೈ ಮಾಡ್ತೀನಿ, ವಿಡಿಯೋ ಮಾಡ್ಲಿಕ್ಕೆ ಆದರೆ ಮಾಡ್ತೀನಿ, ನೋಡ್ತೀನಿ. ಇರೇನು ಫಸ್ಟ್ ಮಾಡುವೇನು ಯೂಟ್ಯೂಬ್ ಇಗುಲು ಜೆಪ್ಪರು. ಹಾಯ್ ಹಾಯ್. ನಮ್ಮ ಹತ್ರ ನಮ್ಮ ಹತ್ರ ಬಾಯ್. ನನ್ನ ಭಾವ, ದೊಡ್ಡ ಭಾವ. ಮದುವೆಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಿನ್ನೆ ನೈಟ್ ಮಾಡಿದ್ದೆ ವಿಡಿಯೋ, ಸೊ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದನ್ನೇ. ಈಗ ಬೆಳಿಗ್ಗೆ 7 o'clock 7:30 ಆಯಿತು, ಹೊರಟೋಗ್ತಾ ಇದ್ದೀವಿ. ಮದುಮಗಂದು ಗಾಡಿ ಮುಂದೆ ಹೋಯ್ತು, ನಾವು ಅವ್ರ ಹಿಂದೆ ಹೋಗ್ತಾ ಇದ್ದೀವಿ. ಫುಲ್ ಇಬ್ಬನಿಂಟು. ಮದುಮಕ್ಕಳಿಗಿಂತ ಜಾಸ್ತಿ ಇವರೇ ಶೃಂಗಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಸ್, ಈಗ ಮದುವೆ ಗಂಡಿದ್ದು ಕಾರ್ ಬರ್ತಾ ಉಂಟು.
ಇದು ಮದುಮಗಂದು ಫೋಟೋಶೂಟ್ ಎಲ್ಲ ಆಗ್ತಾ ಉಂಟು. ಈಗ ಫೋಟೋಗ್ರಾಫರ್ಸ್ ಎಲ್ಲ ಶೂಟ್ ಮಾಡ್ತಾ ಇದ್ದಾರೆ. ಸರಿ, ನಾವು ಸ್ವಲ್ಪ ಹೊತ್ತು ಶೂಟ್ ಮಾಡೋಣ. ಇವಾಗ ಇದಕ್ಕಿಂತ ಕಳಸ ಕನ್ನಡಿ ಹಿಡಿಯುವಂಥ ಶಾಸ್ತ್ರ, ಇದ್ರ ಬಗ್ಗೆ ಸಂಪೂರ್ಣ ಶಾಸ್ತ್ರ ಬಗ್ಗೆ ನನಗೆ ಗೊತ್ತಿರೋದಷ್ಟು ನಿಮ್ಗೆ ಹೇಳ್ತಾ ಇರ್ತೀನಿ ನಾನು. ಇಂಚಿ ಫೋಟೋ ಇಂಚಿದಲ್ಲಿ ಇಂಚಿದ ಕೊರಡೆ ಮಾಡತ್ತಿ. ಆ್ಯಕ್ಚುಲಿ ಇಲ್ಲಿ ಹಾಲಲ್ಲಿ ಈಗ ಸ್ಯಾಕ್ಸಫೋನ್ದು ಮ್ಯೂಸಿಕ್ ಹಾಕಿದ್ದಾರೆ. ನಾನು ಹಾಗಾಗಿ ಮ್ಯೂಸಿಕನ್ನು ನಾವು ಇಲ್ಲಿ ಹಾಕುವಾಗಿಲ್ಲ, ಅದಕ್ಕೋಸ್ಕರ ನಾನು ಮ್ಯೂಸಿಕನ್ನು ತೆಗೆದು ಆಮೇಲೆ ಈಗ ಸ್ವಲ್ಪ ವಾಯ್ಸ್ ಕೊಡ್ತಾ ಇದ್ದೀನಿ. ಇದೀಗ ಗಂಡಿನ ಕಡೆಯವರು ಆ ಹೆಣ್ಣಿನ ಕೈ ಹಿಡಿದು ಒಳಗೆ ಕರ್ಕೊಂಡು ಹೋಗುವಂಥದ್ದು. ಇದೀಗ ಹೆಣ್ಣಿನ ಕಾಲು ತೊಳೆಯುವಂಥ ಶಾಸ್ತ್ರ. ಸ್ನೇಹಿತರೆ, ನಿಮ್ಮ ಕಡೆ ಇದೇ ರೀತಿ ಶಾಸ್ತ್ರ ಇದೆಯಾ ಅಥವಾ ಬೇರೆ ರೀತಿ ಶಾಸ್ತ್ರ ಇದೆಯಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. Dried out tears of sorrow, lacking all emotion, staring down the barrel, waiting for the final gates to open. ಸ್ನೇಹಿತರೆ, ನಾವು ಸುತ್ತ ನೋಡಿದಾಗಲೂ ಸುತ್ತ ಇಲ್ಲಿ ತೋಟ ಕಾಣ್ತಾ ಉಂಟು, ಅಡಿಕೆ ತೋಟ. ಹಾಗೆ ಸ್ವಲ್ಪ ಆ ಕಡೆ ಕಾಡುಂಟು. ಇದು ಫುಲ್ಲು ನ್ಯಾಚುರಲ್ ಆಗಿರುವಂಥ, ಅಂದರೆ ಫುಲ್ಲು ಒಂದು ಕಾಡಿನ ನಡುವಲ್ಲಿರುವಂಥ ದೇವಸ್ಥಾನ ಥರ ಕಾಣ್ತಾ ಉಂಟು. ಪಕ್ಕದಲ್ಲಿ ಮದುವೆ ಹಾಲ್ ಇದೆ, ಇಲ್ಲೇ ಮದುವೆ ಇಟ್ಕೊಂಡಿದ್ದಾರೆ. ನನಗೆ ಒಂದು ತುಂಬ ಚೆನ್ನಾಗಿ ಅನಿಸುತ್ತೆ, ಖುಷಿ ಅನಿಸುತ್ತೆ. ಯಾವುದೇ ರೀತಿಯ ಸೌಂಡ್ ಇಲ್ಲ, ಗಾಡಿಗಳ ಸೌಂಡ್ ಇಲ್ಲ, ಏನಿಲ್ಲ. ತುಂಬ ಒಂಥರ ಖುಷಿ ಅನಿಸುತ್ತೆ. ಓಕೆ, ನೋಡೋಣ. ಇಲ್ಲೊಂದು ಅಡಿಕೆ ತೋಟ ಸಹ ಇದೆ. ಸ್ವಲ್ಪ ಹತ್ರ ಹೋಗಿ ನೋಡೋಣ ಏನಿದೆ ಅನ್ನೋದು. ನೋಡಿ, ಹೀಗಿದೆ ಅಡಿಕೆ ತೋಟ. ನಾಯಿಯ ಸೌಂಡ್ ಕೇಳ್ತಾ ಉಂಟು, ಮೋಸ್ಟ್ಲಿ ನಾಯಿ ಇರ್ಬೋದು. ನಾವು ಸ್ವಲ್ಪ ಜಾಗ್ರತೆ ಹೋಗೋದು ತುಂಬ ಒಳ್ಳೆಯದು. ಓಕೆ, ನಾವು ಇದರಿಂದ ಮುಂದೆ ಹೋಗೋದು ಬೇಡ ಅಂದ್ಕೊಳ್ತೀನಿ. ಅಲ್ಲಿ ಯಾವುದು ಮನೆ ಕಾಣ್ತಾ ಉಂಟು. ಎಷ್ಟು ಚೆಂದ ಹಸಿರಾಗಿದೆ. ನಾನು ತೋರಿಸ್ತೀನಿ, ನೀವು ಸುತ್ತ ತೋರಿಸ್ತಿದ್ದೀನಿ. ನನಗೆ ನನ್ನ ಸುತ್ತದಲ್ಲೂ ಎಲ್ಲ ಕಡೆಯೂ ತೋಟ ಎಲ್ಲ ಕಾಣ್ತಾ ಉಂಟು. ಇಲ್ಲೊಂದು ನವಿಲುಂಟು. ನನಗೆ ನವಿಲು ತೋರಿಸೋಣ ಅಂತ ಬಂದು ನೋಡಿ. ಅಲ್ಲಿ ಹೋಗ್ತಾ ಉಂಟು. ನಿಮ್ಗೆ ಕಾಣ್ತಿರ್ಬೋದು ನೋಡಿ. ಅಲ್ಲಿ ಉಂಟು. ಓಕೆ, ನಾನು ಝೂಮ್ ಹಾಕ್ತೀನಿ. ಅಲ್ಲಡಿ, ಅಲ್ಲಿ ನಾವು ಇಲ್ಲಿಗ ಹತ್ತಿರ ಇತ್ತು. ನಾನು ಬರುವಾಗ ನಾನು ನೋಡಿ ಅದು ಓಡೋಯ್ತು. ಎಸ್ 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 ನಾವಿವಾಗ ಮದುವೆ ಹಾಲ್ ಪಕ್ಕದಲ್ಲಿರುವ ಸುಬ್ರಾಯ ದೇವಸ್ಥಾನ ಕೇಪು ಇಲ್ಲಿ ಬಂದಿದ್ದೀವಿ. ನೋಡು, ಮೋಸ್ಟ್ಲಿ ಇದು ನಾಗನಾಥ ದೇವಸ್ಥಾನ ಅನಿಸುತ್ತೆ. ಹೌದು, ಸುಬ್ರಾಯ. ನಾವು ಒಳಗೆ ಹೋಗಿ ದೇವರ ದರ್ಶನ ಸಹ ಮಾಡ್ಕೊಂಡು ಬರೋಣ.
ಇನ್ನು ದೇವಸ್ಥಾನ ಇಲ್ಲಿ ಓಪನ್ ಆಗಲಿಲ್ಲ ಅನಿಸುತ್ತೆ, ಬೀಗ ಹಾಕಿದೆ ಅಥವಾ ಪೂಜೆ ಆಗಿರಬಹುದು. to a new tomorrow. ಇದು ದೇವಸ್ಥಾನ ಇದು ತುಂಬ ಹಳೆಯ ದೇವಸ್ಥಾನ ಅಂತ ಅಂದ್ಕೊಳ್ತೀನಿ ನಾನು. ತುಂಬ ಹಳೆಯದೇನಂತಲ್ಲ, ಬಟ್ ಸ್ವಲ್ಪ ಹಳೆಯ ದೇವಸ್ಥಾನ ಇದು. Moving with the motion, following the light that sets me free. ಎಸ್, ನನಗೆ ಭಟ್ರು ಜಸ್ಟ್ ಕೇಳಿದೆ. ಭಟ್ರು ಹೇಳೋ ಪ್ರಕಾರ ಇದು ಸುಮಾರು 800 ವರ್ಷಗಳ ಹಳೆಯ ದೇವಸ್ಥಾನ ಅಂತ ಹೇಳ್ತಿದ್ದಾರೆ. ಬಟ್ ಸ್ವಲ್ಪ ಇದರಲ್ಲಿ ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ನವೀಕರಣ ಆಗಿರ್ಬೋದು. ನಮಗೆ ಇಲ್ಲೊಂದು ಬಾವಿ ಇದೆ ನೋಡಿ. ಈ ಬಾವಿ ನೋಡಿದರೆ ಅಂದಾಜು ಆಗ್ಬೋದು, ಯಾಕಂದರೆ ಇದು ಹಳೆಯ ಕಾಲದ ಶೈಲಿಯ ಬಾವಿ ಇದೆ ನೋಡಿ. ಇಲ್ಲಿ ನೋಡಿ, ಇದು ಬಾವಿ ಇಲ್ಲಿದೆ. ಇದನ್ನು ನೋಡ್ಲಿಕ್ಕೆ ಹೋದರೆ ಸ್ವಲ್ಪ ಹಳೆಯ ಬಾವಿ ಅಂತ ಅಂದ್ಕೊಳ್ತೀನಿ. ಬಟ್ 800 ವರ್ಷ ಅಂತಂದರೆ ನಮಗೆ ಆಲ್ಮೋಸ್ಟ್ ಇದರಲ್ಲಿ ಕಲ್ಲಿನ ಗೋಡೆಗಳನ್ನ ಸಿಗಬೇಕಾಗಿತ್ತು. ಅದು ತುಂಬ ಹಳೆಯ ದೇವಸ್ಥಾನ ಅಂತೂ ಹೌದು ಇದು. ಇದೆಲ್ಲ ನೋಡ್ಲಿಕ್ಕೆ ಹೋದರೆ ಸ್ವಲ್ಪ ಹಳೆಯ ದೇವಸ್ಥಾನ ಅಂತ ಅಂದ್ಕೊಳ್ತೀನಿ. ಆದರೆ 800 ವರ್ಷಗಳ ಕುರುಹು ಇದು ಯಾವುದು ಕಾಣ್ತಾ ಇಲ್ಲ. ಒಳಗಡೆ ಗರ್ಭಗುಡಿ ಇರಬಹುದು. ಈಗಲಂತಲೇ ನಾನು ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಮದುವೆ ಎಲ್ಲ ಮುಗಿಸಿ ಈಗ ಮನೆಗೆ ಬಂದಿದ್ದೀನಿ. ಬೆಳಿಗ್ಗೆನೇ ಬಂದಿದ್ದೆ, ಬೆಳಿಗ್ಗೆ ಡ್ಯೂಟಿಗೆ ಹೋಗಿ ಈಗ ಈವ್ನಿಂಗ್ ಮನೆಗೆ ಬಂದೆ. ಮತ್ತು ನಿನ್ನೆ ನಮಗೇನು ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ, ಅಂದರೆ ರಿಲೇಟಿವ್ಸ್ ಎಲ್ಲ ಹೌದೆಲ್ಲ ಬಂದಿದ್ರು, ಹಾಗಾಗಿ ನಾವು ಅವ್ರನ್ನ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನಾನು ಆ್ಯಕ್ಚುಲಿ ವೀಡಿಯೋ ಮಾಡೋದು ಟ್ರೈ ಮಾಡಿದ್ವಿ. ನಾನು ಫಸ್ಟ್ ಮಾಡಿದ್ದೆ, ಆನಂತರ ಅವಳು ಜಾಯ್ನ್ ಆದ್ಲು. ಅದಾದಮೇಲೆ ಅಲ್ಲಿ ಕರಲಿ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಸ್ವಲ್ಪ ನಾವು ಅವ್ರನ್ನ ಅವಾಯ್ಡ್ ಮಾಡಿ ವಿಡಿಯೋ ಮಾಡಲಿಕ್ಕೆ ಅಷ್ಟು ಸರಿ ಅನಿಸ್ಲಿಲ್ಲ. ಹಾಗಾಗಿ ನಾವು ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ. ಮತ್ತು ಅವರ ಹತ್ರ ಮಾತಾಡಬೇಕಲ್ವಾ, ವಿಡಿಯೋ ಮತ್ತೆ ಹೇಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ವಿಡಿಯೋನೇ ಮಾಡ್ತಾ ಇರಿ, ನಮ್ಮ ಹತ್ರ ಮಾತಾಡಬೇಡಿ ಅಂತ. ಯಾಕಂದ್ರೆ ಸಿಗೋದು ಅಪರೂಪ, ಹಾಗಾಗಿ ನಾವು ಮಾತಾಡಬೇಕಾಗತ್ತೆ. ಯಾವಾಗಲೂ ಫಂಕ್ಷನಲ್ಲಿ ಮಾತ್ರ ಎಲ್ಲರೂ ಒಟ್ಟಿಗೆ ಆಗೋದು. ಹಾಗೆ ನನ್ನ ಮಗ ಇನ್ನಿತ್ತೇ ಇದ್ದಾನೆ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ, ಈಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಇದೇ ರೀತಿಯ ವ್ಲಾಗ್ಗಳನ್ನ ನೀವು ಮಿಸ್ ಮಾಡಿ ನೋಡ್ಬೋದು. ಹಾಗೆ ನಮ್ಮ ಜೊತೆ ನೀವು ಸಹ ಸಂತೋಷ ಹಂಚ್ಕೋಬೋದು. ಕಮೆಂಟ್ ಮಾಡಿ, ಹೌದು, ಕಮೆಂಟ್ ಮಾಡಿ. ಯಾಕಂದರೆ ಕೆಲವು ಮಿಸ್ಟೇಕ್ ಆಗುತ್ತೆ. ನಾವು ಮಾತಾಡೋದ್ರಲ್ಲಿರಲಿ ಅಥವಾ ವರ್ಡ್ಸ್ ಇರಲಿ ಅಥವಾ ಮಾಡೋಂಥ ರೀತಿ ಇರಲಿ, ಏನಾದರೂ ಇದ್ದರೆ ನೀವು ಕಮೆಂಟ್ ತಿಳಿಸಿ, ಅದನ್ನು ನಾವು ಆವಾಗ ನಮಗೆ ಗೊತ್ತಾಗ್ತದೆ ಹೇಗೆ ಮಾಡಬೇಕು ಏನು ಅಂತ. ನೀವು ಕಮೆಂಟ್ ಮೂಲಕ ನಮಗೆ ನೀವು ಹೇಳಿದರೆ ನಮಗೆ ಖಂಡಿತ ನಾವು ತಿದ್ಕೊಂಡು ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಖಂಡಿತ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್, ಗುಡ್ ನೈಟ್. ಗುಡ್ ಈವ್ನಿಂಗ್. ಓಕೆ, ಬಾಯ್, ಟೇಕ್ ಕೇರ್. ಓಕೆ, ಬಾಯ್. ನೋಡೋಣ ಮುಂದೆ ಇನ್ನೊಂದು ಒಳ್ಳೆ ನಮ್ಮ ಡ್ಯಾಡಿ ಹೋಗ್ತೀನಿ, ನಾನು ಪಾತ್ರ ಒಂದು ಒಳ್ಳೆ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ನೋಡೋಣ ನಾವು ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.